ಮಂಗಳೂರಿನ ಹಂಪನಕಟ್ಟಿಯಲ್ಲಿರುವ ಸೂರಜ್ ಜ್ಯುವೆಲ್ ಪ್ಯಾಲೇಸ್ನಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯ ಪ್ರಯುಕ್ತ ಲಕ್ಷ್ಮೀ ಪೂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಿತು. ಹೌದು, ನಾಡಿನೆಲ್ಲೆಡೆ ಬೆಳಕಿನ ಹಬ್ಬ ದೀಪಾವಳಿಯ ಸಂಭ್ರಮ. ಅಂತೆಯೇ ದೀಪಾವಳಿ ಹಬ್ಬದ ಸಂದರ್ಭ ಎರಡನೇ ದಿನ ಲಕ್ಷ್ಮೀ ಪೂಜೆ ಮಾಡುವುದು ವಾಡಿಕೆ. ಅದರಂತೆ ರೊಟೇರಿಯನ್ ಪಿಎಚ್ಎಫ್ ಡಾ ಮಂಜುನಾಥ್ ಎಸ್ ರೇವಣ್ಕರ್ ಮಾಲೀಕತ್ವದ ಸೂರಜ್ ಜ್ಯುವೆಲ್ ಪ್ಯಾಲೇಸ್ನಲ್ಲೇ ಲಕ್ಷ್ಮೀ ಪೂಜೆಯನ್ನ ಧಾರ್ಮಿಕ ವಿಧಾನಗಳೊಂದಿಗೆ ನೆರವೇರಿಸಲಾಯಿತು. धनलक्ष्मी अनुग्रह कार्य आमगे स्कूल आज आम समस्त ट्रस्ट आज मुट्टो नाना ರೀತಿಯ ತಾಪತ್ರಯತೆ ಪೂರ ದೇವನ ಸುಖವಾಗಿ ನಾ ದಿಲಾಯಿತ ಸಲ್ಲಿಸಿ ದಿವೇಚ ಸಹಸ್ರಮಂಡ ಉಜ್ವಾಡ ದೇವ ನಮಗೆ ಸಂಸಾರದಿಂದ ಏನು ಚಿರಡ ಬಾಳಕ ತಿಂಗ್ ಸ್ಥಾನವಿದ್ದರೆ ಭವಿಷ್ಯವಿದ್ದರೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಅಖಂಡ ಸೌಭಾಗ್ಯದಿಂದ ಬರಪಡಬೇಕು ಚಲಾಶ್ ವರಪ್ರಸಾದ. ಈ ವೇಳೆ ಮಾಲಕ ರೊಟೇರಿಯನ್ ಪಿಎಚ್ಎಫ್ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಅವರು ಮಾತನಾಡಿ, ಸೂರಜ್ ಇಂಟರ್ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್, ಜ್ಞಾನದೀಪ ಹೈಸ್ಕೂಲ್ ಹಾಗೂ ಸೂರಜ್ ಪಿಯು ಕಾಲೇಜಿನಲ್ಲಿ ಸೂರಜ್ ಕಲಾಸಿರಿ 2018 ಕರಾವಳಿಯ ಕಲಾ ವೈಭವ ನವೆಂಬರ್ 30, ಡಿಸೆಂಬರ್ 1 ಮತ್ತು 2 ರಂದು ವಿಜೃಂಭಣೆಯಿಂದ ನಡೆಯಲಿದೆ. ನಾಡಿನ ಸಮಸ್ತ ಜನರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು. ಈ ದೀಪಾವಳಿ ಶುಭ ಸಂದರ್ಭದಲ್ಲಿ ಸೂರಜ್ ಇಂಟರ್ನ್ಯಾಷನಲ್ ಹೈಯರ್ ಪ್ರೈಮರಿ ಸ್ಕೂಲ್ ಹಾಗೂ ಜ್ಞಾನದೀಪ ಹೈಸ್ಕೂಲ್ ಹಾಗೂ ಸೂರಜ್ ಪಿಯು ಕಾಲೇಜಿನಲ್ಲಿ ಸೂರಜ್ ಕಲಾಸಿರಿ 2018 ಕರಾವಳಿಯ ಕಲಾವೈಭವ ಒಂದು ವಿಜೃಂಭಣೆಯಾಗಿ ನಡೀತಾ ಇದೆ. ಈ ವಿಜೃಂಭಣೆಗೆ ನಾಡಿನ ಸಮಸ್ತ ಜನರು ಭಾಗಿಯಾಗಿ ಈ ಸೂರಜ್ ಕಲಾಸಿರಿಯನ್ನು ಒಂದು ವಿಶೇಷ ರೀತಿಯಲ್ಲಿ ಅದನ್ನು ವಿಜೃಂಭಣಿಸೋಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂತ ಹೇಳಿದರೆ ಈ ಸಲ ಕರಾವಳಿಯ ಕಲಾವೈಭವ ಅಂತ ಹೇಳಿದರೆ 3 ಜಿಲ್ಲೆಯ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಜಿಲ್ಲೆ, ಕೊಡಗು ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 3 ಜಿಲ್ಲೆಗಳ ಕರಾವಳಿಯ ಕಲಾವೈಭವವನ್ನು ನೋಡಲಿಕ್ಕೆ ಜನರು ಈಗಾಗಲೇ ಕಾಯ್ತಾ ಇದ್ದಾರೆ. ಈ ಕಾತರಕ್ಕೆ ದಿನಗಣನೆ ಬರ್ತಾ ಇದೆ. ಈ ಸಂದರ್ಭ ಸೂರಜ್ ಜ್ಯುವೆಲ್ ಪ್ಯಾಲೇಸ್ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.